ರೇರ್ ಅರ್ತ್ ಇಲ್ಲವೇ ವಿಶೇಷ ಮಣ್ಣು ಸ್ಮಾರ್ಟ್ ಫೋನಿನಿಂದ ಕೃತಕ ಉಪಗ್ರಹ ತಯಾರಿಕೆಯವರೆಗೆ 16 ವೈಜ್ಞಾನಿಕ ಬಳಕೆಗೆ ಬೇಕು. 17 ಖನಿಜಗಳ ಮಣ್ಣನ್ನು ರೇರ್ ಅರ್ತ್ ಎಂದು ಪರಿಗಣಿಸಲಾಗಿದೆ. ಚೀನಾ ಅತಿ ಹೆಚ್ಚು 4.4 ಕೋಟಿ ಟನ್ ವಿಶಿಷ್ಟ ಮಣ್ಣು ಉತ್ಪಾದಕ ದೇಶವಾಗಿದೆ. ಮ್ಯಾನ್ಮಾರ್ನಲ್ಲಿ ಸುಲಭದಲ್ಲಿ ಸಿಗುವುದರಿಂದ ಅಲ್ಲಿಂದಲೂ ತೀರಿಸಿಕೊಳ್ಳುತ್ತದೆ. ಎರಡನೆಯ ಸ್ಥಾನದಲ್ಲಿ ಬ್ರೆಜಿಲ್ ಇದ್ದು 2.1 ಕೋಟಿ ಟನ್ ವಿಶೇಷ ಮಣ್ಣು ಉತ್ಪಾದಿಸುತ್ತದೆ. ಭಾರತ 69 ಲಕ್ಷ ಟನ್, ಆಸ್ಟ್ರೇಲಿಯಾ 57 ಲಕ್ಷ ಟನ್, ರಷ್ಯಾ 38 ಲಕ್ಷ ಟನ್, ವಿಯೆಟ್ನಾಂ 35 ಲಕ್ಷ ಟನ್, ಯುಎಸ್ಎ 19 ಲಕ್ಷ ಟನ್, ಗ್ರೀನ್ಲ್ಯಾಂಡ್ 15 ಲಕ್ಷ ಟನ್, ತಾಂಜೇನಿಯಾ ಹಾಗೂ ದಕ್ಷಿಣ ಆಫ್ರಿಕಾಗಳು ತಲಾ 90,000 ಟನ್ ರೇರ್ ಅರ್ತ್ ಉತ್ಪಾದಿಸುತ್ತದೆ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru.